ನಾಡಿನ ಪ್ರಸಿದ್ಧ ಕೊಕ್ಕಡ ಸೀಮೆಯೊಡೆಯ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರ ಗದ್ದೆಯಲ್ಲಿ ತುಳುನಾಡ ಸಂಸ್ಕೃತಿಯ ದ್ಯೋತಕವಾಗಿ ಪ್ರತಿ ವರ್ಷ ನಡೆಯುತ್ತಿರುವ ಕೊಕ್ಕಡ ಕೋರಿ ಜಾತ್ರೆಯು ನಡೆಯಿತು. ಶ್ರೀ ಕೊಕ್ಕಡ ದೇವಳದಿಂದ ಅನತಿ ದೂರದಲ್ಲಿರುವ ದೇವಳದ ಗದ್ದೆಗೆ ಎರಡು ದೇವರುಗಳು ಮೆರವಣಿಗೆಯಲ್ಲಿ ಸಾಗಿ ಕೋರಿಗದ್ದೆಯಲ್ಲಿ ಉಳುಮೆ ಮಾಡಿ ಗದ್ದೆಯ ಮಧ್ಯೆ ಪೂಕರೆಯನ್ನ ಹಾಕುವ ಕಾರ್ಯ ನಡೆಯಿತು. ನಂತರ ಭಂಡಾರಿ ಮಜಲಿನ ಕಟ್ಟೆಯಲ್ಲಿ ವಿರಾಜಮಾನರಾದ ದೇವರುಗಳಿಗೆ ಕಟ್ಟೆ ಪೂಜೆಯು ಸ್ಥಳೀಯ ನಾಗಬ್ರಹ್ಮ ದೈವಗಳ ಉಪಸ್ಥಿತಿಯಲ್ಲಿ ನಡೆದು ಕೊಕ್ಕಡ ಕೋರಿ ಜಾತ್ರೆ ಸಂಜೆ ವೇಳೆ ಸಂಪನ್ನಗೊಂಡಿತು. ಕೋರಿ ಜಾತ್ರೆಗೆ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡರು.